ಅಯ್ಯಪ್ಪ ಹಾಗೆ ಸ್ವಾಮಿ ಇಡೀ ಜಗತ್ತಿನಲ್ಲಿ ಒಂದು ಯೋಗಿ ನಾಮಕರಣವಾಗಿ ಆಲಯ ನಿರ್ಮಾಣ ಮಾಡಬೇಕು, ಮನೆ ನಿರ್ಮಾಣ ಮಾಡಬೇಕು, ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು, ಬೇರೆ ಬೇರೆ ಭಗವಂತನ ಮನೆ. ಈ ಭಗವಂತನ ಮನೆಯಲ್ಲಿ ಭಗವಂತನ ಮಕ್ಕಳು ದೇವರ ಮಕ್ಕಳು ದೇವರ ಮಕ್ಕಳು ಒಂದು ಕೈಯಲ್ಲಿ 10 ಜನ, 2 ಕೈಯಲ್ಲಿ 10 ಜನ ಇದ್ರೆ ನಾವು ಈಗ ಒಂದರ ದಿನದಲ್ಲಿ ನಾವು ಕೈಯ ಬೆರಳು ಈ ಬೆರಳು
ಪ್ರತಿಷ್ಠಾಪನೆ ಚೈತನ್ಯ ಅದು ದಿವಸ ದಿವಸ ವೃದ್ಧಿ ಆಗ್ತಾ ಇರ್ತದೆ ಅಂತ ಲೆಕ್ಕ. ಪೌರ್ಣಿಮೆ ದಿವಸ ಚಂದ್ರ ಪರಿಪೂರ್ಣವಾಗಿ ನಮಗೆ ಆಕಾಶದಲ್ಲಿ ಕಾಣ್ತಾನೆ. ಪರಿಪೂರ್ಣವಾದಂತಹ ಚಂದ್ರ ಕಾಣಬೇಕು ಅಂತ ಆದ್ರೆ ಅಮಾವಾಸ್ಯೆಯಿಂದ ನನಗೆ ಕರೆ ಶುರುವಾಗಿರ್ತದೆ. ಒಂದು ಕಲೆ ಇರ್ತದೆ, ಕಾಲ ಇಟ್ಟು ಗೀಳು ತರ ಕಾಣುವಂತಹ ಚಂದ್ರ ಸೂರ್ಯನ ಬೆಳಕು ಕಾಣುತ್ತಿಲ್ಲ ಅಮಾವಾಸ್ಯೆ ನಂತರ ಸಂದರ್ಭದಲ್ಲಿ ಒಂದು ಕಲೆ ಇರ್ತದೆ. ಅಂತಹ ಒಂದು ಕಲೆ ಇರುವಂತಹ ಚಂದ್ರ ಷೋಡಶ ಕಲೆಗಳಿಂದ ಸೇರಿಸಿಕೊಂಡು 15ನೇ ದಿವಸಕ್ಕೆ ಪರಿಪೂರ್ಣವಾಗಿ ಕಾಣ್ತಾನೆ. ಹಾಗೆ ಕಲಶ ದೇವರಿಗೆ ಅಭಿಷೇಕ ಮಾಡುತ್ತಿದ್ದಾಗಿ ಅವರ ಕಲೆ ಆ ಯಾವ ಮೂಲಮಂತ್ರದಿಂದ ಅಭಿವ್ಯಕ್ತವಾದಂತಹ ಕಲೆ ಆ ಕಾಲದಲ್ಲಿ ಮೂಲಕವಾಗಿ ಕಲೆ ಅಲ್ಲಿ ಸೇರುತ್ತದೆ. ಸೇರಿದಂತಹ ಕಲೆ ಅದು ವೃದ್ಧಿ ಆಗ್ತಾ ಇರ್ತದೆ. ಆರೋಗ್ಯ ನಾವು ನಿಮಗೆ ಕೈವಿದ ದೇವರ ಕಲೆ ವೃದ್ಧಿ ಆಗ್ತದೆ. ಅವಾಗ ಯಾರು ಕೈವಿದವರಿಗೆ ವಿಚಾರವನ್ನು ಕೊಡ್ತಾರೆ ಅಂತ. ಹಾಗಾದ್ರೆ ವಿಚಾರವನ್ನು ನಾವು ತೆಗೆದುಕೊಳ್ಳುವುದು ಮಾತ್ರ ಅಲ್ಲ. ಮನೆಯೊಳಗಿದ್ದಾರೆ, ಗುರುಸ್ವಾಮಿ ಇದ್ದಾರೆ, ಹೋಗಿ ಅವರಿಗೆ ಅಡ್ಡಬಿಟ್ಟು ಕೈಗಾಲು ಮುಟ್ಟಿ ಅಡ್ಡಬಿಟ್ಟು ಬಂದ್ರೆ ಅವರ ಜೀವನ ನಡೆಯಿದೆ. ಗುರುಸ್ವಾಮಿ ಅವರು ಅವರಿಗೆ ಹೊಟ್ಟೆ ತುಂಬಬೇಕು, ಅವರ ಜೀವನ ಆಗಬೇಕು, ಅವರ ಸಂಸಾರ ಆಗಬೇಕು. ಹಾಗೆ ಒಳಗಿರುವಂತಹ ಸ್ವಾಮಿಗೆ ನಾವು ಪ್ರತಿಷ್ಠಾನ ಮಾಡಿ ನಾವು ಸ್ವಾಮಿಯಿಂದ ಕೈ ಹೋದರೆ ಆಗುವುದಿಲ್ಲ. ದೇವರನ್ನು ಪ್ರತಿಷ್ಠಾನ ಮಾಡಿದ್ದೇವೆ. ಇಡೀ ಲೋಕಕ್ಕೆ ಸುಖಾಯ ವಿದೇಶು ಸುಖಾಯನಃ ಜೀವೇಣ ಉದ್ಯಮ, ಇಡೀ ಲೋಕಕ್ಕೆ ರಾಜ್ಯಕ್ಕೆ ಕ್ಷೇಮ ಮಾಡುವುದು ಸುಖ ಮಾಡುವಂತ ಹೇಳಿದ್ರೆ ಅವಾಗ ನಾವು ದೇವರಿಗೆ ಕೊಡ್ತಾ ಇರಬೇಕು. ಎಲ್ಲ ಮಾಡಿಸಿಕೊಂಡಿದ್ದಾರೆ. ಮುಂದಕ್ಕೆ ಆ ದೇವರನ್ನು ನಾವು ಪ್ರತಿಜ್ಞಾವಿಧಿಯಿಂದ ನಾವು ಕ್ಷಮಾಯಾಚನೆ ಮಾಡಿಕೊಳ್ಳೋದು. ನಾವೇನೆಲ್ಲ ಸತ್ಕರ್ಮ ಮಾಡಿದ್ದೇವೆ. ಇಲ್ಲಿ ರಾಜಮನೆಯಲ್ಲಿರುವಂತಹ ವ್ಯಕ್ತಿಯನ್ನು ಒಂದು ಕಡೆ ಹೋಗಿ ನಮಗೆ ಅನುಯೋಗ್ಯವಾಗಿ ಅಲ್ಲಿ ಮಹಾರಾಜರು ಸೂಚಿಸಿದ್ದರು. ಮೊದಲನೇ ಕ್ಷಮಾಯಾಚನೆ ಮಾಡುವುದು. ವಿಶೇಷವಾಗಿ ಮಾಡಿದಂತಹ ಕರ್ಮಾಂಗಗಳು ಸ್ವಾಮಿಯ ಪ್ರತಿಷ್ಠೆ ಉದ್ದೇಶದಲ್ಲಿ ಏನೆಲ್ಲ ದೇವತಾ ತಾಂತ್ರಿಕ ವಿಧಿಗಳು ಆ ಎಲ್ಲ
ಕ್ಷೇತ್ರ ಸ್ವಾಮಿ ಪೂರ್ಣಾನಂದರಿಂದ ಕ್ಷೇಮ ಆಯಿತು ಪ್ರಸಾದರಂದ್ರ ಮಾಡಿ ಕಾಪಾಡಿಕೊಳ್ಳಿ. ಮಧ್ಯಾಹ್ನ ಪೂಜೆ ಉಂಟು, ಮಧ್ಯಾಹ್ನ ಪೂಜೆ ಇಲ್ಲಿ ಮಧ್ಯಾಹ್ನ ಸ್ವಲ್ಪ ಮಾಪೂಜೆ ಉಂಟು. ಒಂದು ಕಟ್ಟ ಬರ್ತದ ಉಂಟು ಬರ್ತದ ಶಾಸ್ತ್ರಮೂರ್ತಿ ಶಾಸ್ತ್ರ ದೇವತೆಗಳು ಅಯ್ಯಪ್ಪ ಸ್ವಾಮಿ ಅಂತ ಒಂದು ಶಕ್ತಿಗಳನ್ನು ನಾವು ಭಾವನೆ ಮಾಡುವುದಂತ ಅಲ್ಪ ಚಿತ್ರದಲ್ಲಿ ಸ್ವಲ್ಪ ಪ್ರಯತ್ನದಲ್ಲಿ ಕಾಣಬೇಕು. ಅದಕ್ಕೋಸ್ಕರವಾಗಿ ಅಲ್ಲಲ್ಲಿ ಒಂದು ಮಂದಿರ ಅಂತ ನಿರ್ಮಾಣ ಮಾಡಿ ಮಂದಿರದಲ್ಲಿ ನಮಗೆ ಯಾವುದರಲ್ಲಿ ದೇವರನ್ನು ಕಾಣಲಿಕ್ಕೆ ಕಿಂಚಿತ್ತಾಗಿ ಅಂದರೆ ನಮ್ಮ ಶಕ್ತಿಗೆ ಭಕ್ತಿಗೆ ಅನುಗುಣವಾಗಿ ಅಂತೇಳಿ ಕೈ ಮುಗಿತಾರೆ. ಹಾಗೆ ಒಂದು ವ್ಯವಸ್ಥೆ ಬಂದಾಗ ಒಂದಿಷ್ಟು ಜಾಗದಲ್ಲಿ ಒಂದು ಮಂದಿರ ಅಂತ ಮಾಡ್ತೇವೆ. ಮಂದಿರ ಅಂತ ಮಾಡಿ ಅಲ್ಲಿ ಒಂದು ದೇವರಿಗೆ ಒಂದಿಷ್ಟು ಜಾಗ ಮತ್ತು ನಮಗೆ ಭಕ್ತರಿಗೆ ಒಂದಿಷ್ಟು ಜಾಗ ಅಂತ ಪರಿಧಿಯಿಂದ ಮಾಡಿಕೊಳ್ತೇವೆ. ಮಾಡಿಕೊಂಡು ಬಂದಾಗೆ ಅಲ್ಲಿ ದೇವರು ಒಂದು ಕಡೆ ಇರ್ತಾರೆ, ಭಕ್ತರು ಅದರಲ್ಲಿ ದೇವರ ಸೇವೆ ಮಾಡ್ತಾರೆ ಅಂತೇಳಿ ಮಂದಿರದ ಕಲ್ಪನೆಯಲ್ಲಿ ಅಲ್ಲಿ ದೇವರನ್ನು ಹೇಗೆ ನಾವು ನೋಡಿದ್ರೆ ದೀಪದಿಂದ ಆರಂಭಿಸಿ ಅಲ್ಲಿ ಒಳಗೆ ರತ್ನನ್ಯಾಸ ಅಂತೇಳಿ ಅಲ್ಲಿ ಬೆಳ್ಳಿ ಬಂಗಾರ ಮುದ್ರತ್ನಗಳಿಟ್ಟು ಅಲ್ಲಿಂದ ದೇವರನ್ನು ಆರಂಭಿಸಿ ಒಂದೊಂದು ರೀತಿಯಲ್ಲಿ ದೇವರನ್ನು ನಾವು ನಮ್ಮ ಕಣ್ಣಿಗೆ ಹೇಗೆ ನಾವು ಭಾವಿಸಿಕೊಂಡು ಬರ್ಬೋದು ಆ ರೀತಿಯಲ್ಲಿ ನಮ್ಮ ದೊಡ್ಡ ರೂಪದವರಿಗೆ ತಂದು ಇರಲಿಕ್ಕಾಗ್ತದೆ. ಒಂದೊಂದು ಸಿದ್ಧಾಂತ ಒಂದೊಂದು ರೀತಿಯಲ್ಲಿ ದೇವರನ್ನು ನಾವು ಕಾಣಬಹುದು. ಅಣುರೇಣು ಧನಕಾಷ್ಟ ಪರ್ಯಂತರವಾಗಿ ದೇವರಿದ್ದಾರೆ, ಅನುರೂಪದಲ್ಲೂ ಕೂಡ ದೇವರಿದ್ದಾರೆ, ಬೃಹತ್ ರೂಪದಲ್ಲಿ ಕೂಡ ದೇವರಿದ್ದಾರೆ. ಅದರಿಂದ ದೇವರನ್ನು ಎಷ್ಟು ವಿಸ್ತಾರವಾಗಿ ಕೂಡ ಆರಾಧನೆ ಮಾಡಲಿಕ್ಕೆ ಬರ್ತದೆ, ಸೂಕ್ಷ್ಮವಾಗಿ ಕೂಡ ಆರಾಧನೆ ಮಾಡಲಿಕ್ಕೆ ಬರ್ತದೆ ಅಂತ. ಅದರಿಂದ ದೇವರು ಅನುಗ್ರಹ ಮಾಡಿಕೊಟ್ರು. ಒಂದು ಎಲ್ಲೋ ಒಂದು ಕಷ್ಟದಲ್ಲಿ ದೇವರನ್ನು ನಾವು ಆರಾಧನೆ ಆ ಪ್ರಕಾರದಲ್ಲಿ ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆಯನ್ನು ಮಾಡಿ ಆಯಿತು. ಒಂದಿಷ್ಟು ವರ್ಷ ಆದ ಹಾಗೆ ಒಂದು ಬಲ್ಬು ನಾವು ಹೊತ್ತಿಸ್ತೇವೆ, ಹೊಸದಾಗಿ ಬಂದಾಗ ಒಳ್ಳೆ ಬೆಳಕು ಬರ್ತದೆ. ಒಂದು ವಾರ 10 ದಿವಸ ಆಗಿ ಕಾಣುವುದಿಲ್ಲ, ಬರುವುದಿಲ್ಲ, ನಮಗೆ ಬರುವುದಿಲ್ಲ. ಯಾಕೆಂದರೆ ಆ ಬಲ್ಬಿನ ಹೊರಗಡೆ ಒಂದು ಸ್ವಲ್ಪ ನಾವು ಮಣ್ಣು ಕೊಟ್ಟಿದ್ದು ಅದನ್ನು ತೆಗಿಬೇಕು, ತೆಗೆದರೆ ಮಾತ್ರ ಒಳಗಿನ ಬೆಳಕು ಹೊರಗೆ ಬರ್ತದೆ. ಹಾಗೆ ಮಂದಿರ ನಿರ್ಮಾಣ ಮಾಡ್ತೇವೆ, ಮಂದಿರ ನಿರ್ಮಾಣ ಮಾಡಿ ಎಷ್ಟೋ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಬರ್ತೇವೆ. ಎಷ್ಟೋ ಜನ ಬಂದು ಕಷ್ಟ ಕಣ್ಣೀರು ಹಾಕ್ತಾರೆ, ಅವರ ದೋಷ ಪರಿಹಾರ ಮಾಡಿಕೊಂಡು ಹೋಗ್ತಾರೆ. ದೇವರು ಹಾಗೆ ಅನುಗ್ರಹ ಮಾಡ್ಕೊಂಡು ಹೋಗ್ತಾರೆ. ಆ ದೋಷಗಳು ಬಂದು ಕೋರಿಕೊಂಡು ಆ ದೇವರಿಗೆ ನಮ್ಮ ಹಾಕಿದ ದೋಷ ಪರಿಹಾರಕ್ಕೋಸ್ಕರವಾದ ಕಾಲಕಾಲೋಡು ಅಲ್ಲ ಸತ್ಕರ್ಮ ಮಾಡ್ಕೊಡು ಅಂದ್ಕೊಂಡು ಯಾಕೆ 16 ವರ್ಷಗಾಯನಾಗ ಒಂದು ಇಲ್ಲೆಲ್ಲ ನಮ್ಮ ವಾಸ್ತು ಮಾಡ್ಕೊಡು. ನಮ್ಮ ದೈವಾಲಯ ಮಲ್ತನ ದೈವಾಲಯಗಳ ವಾಸ್ತುಪುರ ಮಾಡ್ಕೊಡು, ಕಲಶ ಮಾಡ್ಕೊಡು. ನಾಗಾಲಯ ಮಾಡ್ಕೊಂಡು ನಾಗಗಳ 16 ವರ್ಷಗಳ ವಾಸ್ತುಪುರ ಮಾಡ್ಕೊಡು, ಕಲಶ ಮಾಡ್ಕೊಡು. ಅಂಚನೆ ದೇವಾಲಯ ಮಂದಿರ ಮಾಡಿ ನಿರ್ಮಾಣ ಮಾಡ್ತಾನ ಅಲ್ಪ ಆ ರೀತಿ ನಮ್ಮ ಶಕ್ತಿನ ಆರಾಧನೆ ಮಾಡ್ಕೊಡು, ನಮ್ಮ ವೃದ್ಧಿ ಮಾಡ್ಕೊಡು, ರಕ್ಷಣೆ ಮಾಡ್ಕೊಡು. ಅಂಡ ಈಗ ಸತ್ಕರ್ಮ ಮಾಡ್ಕೊಡು. కొంచెం బ్రహ్మ కలశ పండుగ మాత భక్తులు ಬೇರೆ ಬೇರೆ ರೀತಿಯಲ್ಲಿ ಸ್ವಾಮಿ ಪಡೆದು ದೇವರನ್ನು ಆರಾಧನೆ ಮಲ್ಪನೆ. ಆಯ್ತ ಉದ್ದೇಶಗಳು ಈತ ಹೋಮಗಳು ಕೂಡ ಮಲ್ಪನೆ, ಅನ್ನದಾನ ಮಲ್ಪನೆ. ಕೊಂಚ ನಮ್ಮ ಕಲ್ಯಾಣ ಮಂಟಪ ಅಂತೂ ಹೊಸಪ್ರಾದ ಬಯಲು ಕಲ್ಯಾಣ ಮಂಟಪ ಮಲ್ಪೇವೆ. ನಾವು ಚಪ್ಪರ ಮಾಡಿದ ಕಲ್ಯಾಣ ಮಲ್ಪದು ಪೂರ ಹಾಕೊಂಡು ಕಾಲೇಜ್ ಅಂತ ಇಟ್ಟು ಮದ್ಮೆ ಆಗಬೇಕು. ಮದ್ಮೆ ಆದ ಆ ಮದ್ಮೆ ಆಯ್ನ ಮದ್ಮೆ ಒಂಜಿ ಮದ್ಮೆ ಎರಡು ಮದ್ಮೆ ಆದ ಅನಿಷ್ಟ ಅಂಡ ಆ ಜಾಗದ ದೋಷ ಪಡೆದು ಆ ಮದ್ಮೆ ಕಲ್ಯಾಣ ಮದ್ಮೆನೇ ಆದ್ರೆ ಹೋಗ್ತದೆ ಪಂಡ ಜಾಗ ಶುದ್ಧ ಆದಿಕೊಡು. ಒಂಜಿ ಶುಭ ಕೆಲಸ ಮಾಡ್ಕೊಡುದಂಡ, ಒಂಜಿ ಶುಭ ಚಿಂತನೆ ನಡ್ಕೊಡುದಂಡ, ಒಂಜಿ ಸತ್ಸಂಗ ನಡ್ಕೊಡುದಂಡ, ಜಾಗ ಶುದ್ಧ ಆದಿಕೊಡು. ಅಪರಾಗ ಐಟದ ಆಯ್ತು ಮಾಡ್ಕೊಡು. ಒಂಜಿ ಕಟ್ಟಡ ಮಲ್ತಂಡ ಐಟ್ ನಮ್ಮ ಸತ್ಕರ್ಮ ಮಾಡ್ಕೊಡು. ಪೂಜೆ ಹೋಮ ಬಲಿದಾನ ಅನ್ನದಾನ ನೆನಪು ಮಾಡ್ಕೊಂಡು ಬರೋದು. ಅಪರಾಗ ಆ ಕಟ್ಟಡವನ್ನು ಅವು ಭವನ ಅಂತ ಹಾಕೊಂಡು ದೇವತಾ ಮಂದಿರ ಅಂತ ಹಾಕೊಂಡು ಅಪರಾಗ ಆ ಮಂದಿರಡು ದೇವೇರಿ ಉಳ್ಳೇರಿಂದ ಹಾಕೊಂಡು ಈ ಮಣ್ಣು ನಾಗದೇವರನ್ನ ಮಣ್ಣ ನಡೆದವರ ದೇವೇರ್ನ ಲೋಕ ನಡೆದವರ ನಮ್ಮ ಈ ಜಾಗದ ಸತ್ಕರ್ಮ ಮಲ್ಕೊಡು. ಬ್ರಹ್ಮಕಲಶ ಮಾಡೋದು ನಿಘಂಟ ಮಲ್ತದ್ದು ಐತ ಉದ್ದೇಶಗಳು ಬೇರೆ ಬೇರೆ ರೀತಿಯ ಪೂಜೆ ಹೋಮ ದಾನ ಧರ್ಮಗಳು ಮಾಡೋದು ಮತ್ತೊಂದು ಬರ್ಪಣೆ.
ಅಪನಾಗ ಆ ಜಾಗಡು ಎಂಚಿನ ಎತ್ತನ ಒಂಜಿ ಸಾವಿರಾರು ಜನ ಭಕ್ತರು ಬರ್ತೀವಿ ಏನಾಗ ಒಂಜಿ ಕಾಡಲ ಅವು ಸಾದಿ ಅದು ಹೋಗು ನಮ್ಮ ತೂಪ ಒಂಜಿ ಒಂಜಿ ಸುರುಕೋನ ಸಾದಿ ನಾವು ಕೊಂಡ ಅದು ಓ ಸಾದಿ ಕರೆದನ್ನು ಐಟ್ ನಾವು ಕೊಂಡ ಅಂದು ಇನ್ನಿತ ಸಾದಿ ನಂಗೆ ಒಂಜಿ ಇಲ್ಲದ ಸಾದಿ ಗೊತ್ತಾಗ ಅಂಚ ಒಂಜಿ ಆಲಯದು ಸಾವಿರಾರು ಜನ ಬಂದಾಗ ಎಡ್ಡೆ ರೀತಿಯ ಕೆಲಸಗಳು ಕೂಡ ನಡಪನಾಗ ಆ ಆಲಯ ಅಲ್ಪ ಎಡ್ಡೆ ರೀತಿ ಒಂದು ಚೈತನ್ಯ ವೃದ್ಧಿ ಆಗುವುದು ಅವು ಭಕ್ತಿದ ಕೇಂದ್ರ ಅಂತ ಆಗುವುದು ಇದು ನಾನು ಏಕಾಏಕಿ ಆದ ನಮ್ಮ ಐಟೆ ಭಕ್ತಿ ನಮ್ಮ ಸಾಧ್ಯ ಆಗುದು ಐಟ ಒಂದು ವಿಶೇಷತೆ ಬರೋಡು ನಾಂಡ ಇದು ಊರ ಈಗ ಬ್ರಹ್ಮಕಲ ಶಾಪನ ನಿಗಂಟ ಮಲ್ಪೋಡು ಅವನಾಗ ಒಂದು ಅದು ಹೋಮವನ್ನು ಪೂಜೆ ಕೂಡ ಮಲ್ಪೋಡು ಆ ಪೂಜೆ ಹೋಮ ದಾಯಕಂಡ ಒಂದು ಮಂದಿರ ಮಲ್ತಿರೋಕ ಐತೊಲೈ ಬೇತೆ ಬೇತೆ ರೀತಿಯ ದೋಷಗಳು ಬರಪ ಒಂದು ಕಕ್ಕೆ ಒಳ ಬರ್ತನಲ್ಲ ಈಗ ಶಾಂತಿ ಮಲ್ಪೋಡು ಋಗ್ವೇಲಿಕ್ಕೊಂಡು ದೇವರಿಗೆ ನೀರು ತೆಪ್ಪರಂದು ತೀರ್ಥದ ಬಾವಿಯಿಂದ ಐಕ ದಾಲ ಪಲ್ಲಿ ಬೋರುಂಡ ಅದರ ಎಲಿ ಬೋರುಂಡ ಅದನ್ನು ದಾಲ ಐಕ ದಾಲ ಬೂರುದು ಅವರ ಸಂಸಾರ ಅಂಚ ಬೆಳೆದು ಹೋಗ್ಬೋದು ಅಂಚನೆ ಸಂಸರ್ಗ ಪಣ್ಣು ದೇವತಾ ಸಂಸರ್ಗ ಪಂಡ ನಮ್ಮಲ್ಲ ದೇವೆಲ್ಲ ಈ ಮಧ್ಯ ನಂಗೆ ದಾಲ ಒಂಜಿ ಲಿಂಕ್ ಮಾಡ್ಕೊಂಡು ಚೈನ್ ಪಾಡ್ದೆ ಲಿಂಕ್ ಮಾಡ್ಕೊಂಡಾಗ ಅವ್ರು ತೋಜನ ಆ ದೇವತಾ ಶಕ್ತಿ ತೋಜಂದೇ ಪೋಯಿನಾಗ ಭಾವನೆಯ ನಮ್ಮ ಸಂಪರ್ಕ ಮಾಡ್ಬೋದು ಆ ಭಾವನೆಯ ಸಂಪರ್ಕ ಮಾಡ್ಕೊಡೋಸ್ಕರವಾದ ಒಂಜಿ ಭಾವನೆ ಪುಟ್ಟೋಡು ನಾಂಡ ಈಗ ಬೇತೆ ಬೇತೆ ನಿಂತು ಒಂಜಿ ಮೆಟ್ಟಲು ನಮ್ಮ ಸೋಪಾನ ರೆಡಿ ಮಾಡ್ಬೋದು ಅವೇ ತಯಾರು ಮಾಡ್ಕೊಂಡು ನಾವು ಅವೇ ಈ ಪೂಜೆ ಹೋಮ ಕೂಡ ಭಗವಂತನ ನಮ್ಮ ಆರಾಧನೆ ಮಾಡ್ತಾರೆ ಈ ರೀತಿ 48 ದಿನಗಳು ಶುದ್ಧಾಚಾರ ಇರ್ತದೆ ಅನಾಥ ಮನಸ್ಸನ್ನು ದೇವರ ನಮ್ಮ ಕಡೆಗೆ ದೀದು ಕೊನೆಯ ಕಡೆ ಪೋಯಿನಾಗ ಆ ಮಕರ ಜ್ಯೋತಿ ನಂಗೆ ಕಣ್ಣಿಗೆ ತೋಜಿದ್ದು ನಂಗೆ ಮನಸ್ಸಿಗೆ ತೃಪ್ತಿ ಆಗ್ಬೋದು ಅದಕ್ಕೋಸ್ಕರವಾಗಿ ಪೂರ ತಯಾರಿಕೆ 48 ದಿನ ಮತ್ತೊಂದು ಬರ್ಕೊಂಡು ಅವೇ ಸಂಕಲ್ಪ ದೇವರನೇ ಕಾನಾಗ ನಮ್ಮ ಮಾತೆಲ್ಲ ಈಗ ಗೋಡಾನ ದಿನ 3 ದಿನ 5 ದಿನ 8 ದಿನ 11 ದಿನ ಮಾಡಿದು ಆ ಒಂದು ದಿನೊಟ್ಟು ಆ ದೇವರಿಗೆ ಗೋಡಾನ ಅದು ಹೋಮ ಮಾಡ್ಕೊಂಡು ನಮ್ಮ ಈ ಜಾಗವು ನಂಗೆ ದೇವರ ಎಂಚ ಶಕ್ತಿ ಕೊಡ್ತೇವೆ ಆ ಪ್ರಕಾರಡು ಆ ಒಂಜಿ ಜೀರ್ಣ ದಲ ಒಂಜಿ ವ್ಯತ್ಯಾಸಗಳು ಮಾಡ್ತಿದ್ದೇನೆ ಅಂತ ಸರಿ ಮಾಡ್ಕೊಂಡು ಸಂಕಲ್ಪಗಳು ಆ ಅಯ್ಯಪ್ಪ ಸ್ವಾಮಿನ ಚೈತನ್ಯನ ಕೂಡ ನವೀಕರಣದ ಉದ್ದೇಶ ಮುನ್ನಡೆದಿನಟ್ಟು ಈ ಆಲಯ ಬಣ್ಣದ ಬಾಲಾಲಯ ನಿರ್ಮಾಣ ಮಾಡ್ತದೆ ನಟೆ ಐಕಲ ಬಡದಿಂದ ಸತ್ಕರ್ಮ ಬರುವಂಥದ್ದು ದೇವಣ್ಣ ಈ ಕಲ್ಲು ಮಣ್ಣು ಕೂಡ ಗೋಚರಿತನಿಗೆ ಈಗ ಸುದ್ದಿಪುರ ಮತ್ತೊಂದು ವಿಶೇಷವಾದ ಆ ಚೈತನ್ಯ ಮೂಲಕ ಪ್ರತಿಷ್ಠಾಪನೆ ಮಾಡ್ತದ್ದು ಇನಿಕೆ ಸುಮಾರು ದಿನ ಮಾಡ್ತದ್ದು ಇನಿಕೆ ದೇವರನ್ನ ಮುಹೂರ್ತ ಒದಗಿಸಲು ಕೊಡ್ತೇವೆ ಚಿಂತನೆ ಮಂತ್ರ ಪ್ರಕಾರ ನಿಶ್ಚಯ ಮಂತ್ರ ಪ್ರಕಾರ ನಮಗೆ ಆ ಮುಹೂರ್ತ ಇದ್ದ ಕೈತಲ್ಲಿ ಬರ್ತದೆ ಅದಕ್ಕೋಸ್ಕರವಾದ ಆ ಜೀರ್ಣೋದ್ಧಾರ ನವೀಕರಣ ಮತ್ತು ದೋಷಗೋಸ್ಕರವಾದ ಪುರಾಣಿದ್ದಾರಭ್ಯ ಪೂರ್ಣ ಮುಹೂರ್ತ ಪುರಾಣ ಮುಹೂರ್ತ ಅಂದರೆ ಬೇರೆ ಬೇರೆ ಇದ್ದ ಯಾಗಗಳು ದ್ವಾದಶಾಲಿಗರಿಗೆ ಗಣೆಯಾಗ ಅಂಜನೆ ಬಯ್ಯಡು ವಾಸ್ತುಶಾಂತಿ ಸುದರ್ಶನ ರಾಕ್ಷೋಪ ಸುರಕ್ಷೋಮಗಳು ವಾಸ್ತು ಪೂಜೆ ಪ್ರಾಸಾದ ಶುದ್ಧಿ ಸಪ್ತಶುದ್ಧಿ ಗೋಪೂಜೆ ನೆನಪುರ ಮತ್ತೊಂದು ದೇವತಾ ಬಲಿದಾನ ಪ್ರಮಂತದ್ದು ಆನಿದಿನೊಟ್ಟು ವಾಸ್ತುನ ಶಿರ ಮತ್ತೊಂದು ಓಡೆದಿನೊಟ್ಟು ಒಡಲೇಕ ಇನಿತಾಯಿ ಹೊರತು ಸುಮುಹೂರ್ತ ಅವಳು ಸೂರ್ಯಚಂದ್ರ ನಕಲು ನಂಗೆ ಬಾನುಡಿತ್ತೊಂದು ಆ ನವಗ್ರಹ ನಕಲು ಪೊರುಡು ಆಶೀರ್ವಾದ ಮಾಡ್ಕೊಡುವ ಉದ್ದೇಶಗಳು ಸಾನ್ನಿಧ್ಯ ಬೆಳಗುವ ಉದ್ದೇಶಗಳು ನವಗ್ರಹ ಶಾಂತಿ ಮತ್ತೊಂದು ಬರ್ತದೆ ಅಂದರೆ ಈ ಮಣ್ಣದ ಮೂಲಶಕ್ತಿ ನಾಗದೇವರ ನಕಲೆಗಳ ಪುರ ನೆರವೇರಿಕೆ ಮಾಡುವ ಉದ್ದೇಶಗಳು ವಾರ್ಷಿಕವಾದ ಮತ್ತು ಕರ್ಮಾಂಗಳಿನ ಆ ಸ್ವಸ್ತಿ ಪುಣ್ಯಾಹವಾಚನ ಪಂಚಗವ್ಯ ಪರಿಸರವಾದ ಆ ನವಕ ಕಲಶಾಭಿಷೇಕ ಆಶ್ಲೇಷ ಬಲಿ ಮಲ್ಲ ಸೇವೆ ತಂಬಿಲ ಆರಾಧನೆ ಪಂಚಾಮೃತಾಭಿಷೇಕ ನಾವು ಕಲಶ ಪ್ರಧಾನ ಹೋಮಗಳನ್ನು ಪುರ ಮತ್ತೊಂದು ಪ್ರಸನ್ನ ಪೂಜೆಯನ್ನು ಪುರ ಮತ್ತೊಂದು ಆ ಪರಿವಾರ ಪಂಚ ಮಹಮ್ಮಾಯಿಗಳ ಗುಳಿಗಗಳ ಒಡಾನಿನ ಸೇವೆಯನ್ನು ಪುರ ನಮ್ಮ ಕೈಟ್ ಮತ್ತೊಂದು ಆ ಅಖಿಲೇಪುರ ಸಂದಾಯ ಮಲ್ಪನೆ ಬರ್ತಲೇ ಕಾಣು ಬಯ್ಯದ ಬರ್ತರು ಈ ಜಾಗಡು ಪುನಃ ಕಲಶನ ಪ್ರತಿಷ್ಠಾಪನೆ ಮಾಡುವ ಉದ್ದೇಶಗಳು ಆ ನೂತನ ಕಲಶಾದಿವಾಸ ಪುರ ಮತ್ತೊಂದು ಐತ ಉದ್ದೇಶಗಳು ಆ ಶೈವ ಶಾಕ್ತೇಯ ಪ್ರಭೇದ ಅಘೋರ ರುದ್ರದೇವರೇನು ಆ ಸಾನ್ನಿಧ್ಯಕ್ಕೆ ಪುಷ್ಟಿ ಕೊಟ್ಟಂಜಿನ ಆ ಸಾನ್ನಿಧ್ಯಕ್ಕೆ ಪ್ರಧಾನ ದೇವದಾರ್ಪಂಜಿನ ಶಾಸ್ತ್ರಕ್ಕೆ ಆ ಶಕ್ತಿ ಕೊಟ್ಟಂಜಿನ ಅಘೋರ ರುದ್ರದೇವರೇನು ವಿಶೇಷವಾದ ಆರಾಧನೆ ಮತ್ತಲೇ ಕಾಂಡು ಅಕ್ಲ ಪ್ರಸಾದ ಬತ್ತಲೇ ಕಾಂಡು ನನ್ನ ಇನಿತ ದಿನ ವಿಶೇಷವಾದ ಆ ಇತ್ತ ನಮ್ಮ ಪ್ರತಿಷ್ಠಾಪನೆದ ಎದುರುಡು ನಮ್ಮ ಮಕ್ಕಳ ಪ್ರತಿಷ್ಠಾಪನೆ ಸಾಂಗಾವಡು ಸಾನ್ನಿಧ್ಯ ಬೆಳಗಡು ಬಣ್ಣ ಉದ್ದೇಶಗಳು ಮಹಾಗಣಪತಿಯವರಿಗೆ ಅತ್ಯ ಗಣಯಾಗ ಮತ್ತೊಂದು ಶಾಸ್ತ್ರ ಪ್ರಧಾನ ಹೋಮಾದಿನ ಮತ್ತೊಂದು ವಿಶೇಷವಾದ ಪ್ರತಿಷ್ಠೆಗೆ ನಮ್ಮ ದಯರಾದ ದೇವರ ಪ್ರಾರ್ಥನೆ ಮತ್ತೊಂದು ಮನುಷ್ಯ ಮಾತ್ರಗಳು ನಮ್ಮ ಸಂಕಲ್ಪ ಮತ್ತು ನನ್ನ ಕೆಲಸ ಕಾರ್ಯಗಳು ಒಂದು ಮನುಷ್ಯ ಸಂಕಲ್ಪ ನೀನು ದೇವರ ಸಂಕಲ್ಪವನ್ನು ದೇವರು ಮತ್ತೊಂದು ಹೆಚ್ಚಿನ ನಮ್ಮ ಎಡ್ಡೆ ಮಾತುದನು ಅವು ಕೂಡ ದೇವರಿಗೆ ಸಂದಾಯ ಆದ ಆ ಜಾಗ ಅವು ದೇವರನ ಆಲಯ ಮಂದಿರ ಭವನ ಕಣ್ಮಣಂಜಿ ರೂಪಡು ನಿರ್ಮಾಣ ಮೂಲಕವಾದ ನಮ್ಮ ಮುಲ್ಪಡ್ದು ಹೆಂಚಿನ ಶಕ್ತಿನ ಅಲ್ಪಡ್ದಿರ ಕೊಣತ್ತಾನೋ ಆ ಶಕ್ತಿಗಳು ನನ್ನ ಅತಿಶಯವಾದ ಆ ಶಾಸ್ತ್ರ ಬಣ್ಣ ಏಪ ಬಣ್ಣ ಉದರಡು ಆ ಜಾಗ ಹೋಗ್ಬೋದು ನಂಗೆ ಮಾತ ಪುನರ್ ಪ್ರತಿಷ್ಠಾಪನೆ ಒಂದೊಂದು ಆ ಬ್ರಹ್ಮಕಲಶನ ಆ ದೇವರು ಸಂಪ್ರೋಕ್ಷಣೆ ಕಂಡ ಆ ಸ್ವಸ್ತಿಗ ರೂಪಡು ಆ ಬಿಂಬ ರೂಪಡು ಭಗವಂತಗೆ ಆ ಛಾಯಾಚಿತ್ರ ರೂಪಡು ನಮ್ಮ ಮನಸ್ಸು ತೋಜರಾಗಿ ಅಂಚನೆ ಸ್ವಸ್ತಿಗೆ ತಾರಾಯಿ ಹರಿತಾರಾಯ ಆ ದೇವರನ್ನು ಭಾವನೆ ಮಾಡ್ತದ್ದು ಎಂಚಿನ ನಮ್ಮ ಸತ್ಕರ್ಮ ಮಾಡ್ಕೊನೋ ಆ ಸತ್ಕರ್ಮಗಳು ಆಗ್ಲಿ ಸಂದಾಯ ಆದ ಮಿತ್ತಗೆ ಆ ಪ್ರಸನ್ನ ಪೂಜೆ ಅವರ ಮುಲ್ಪದ ಸಾನ್ನಿಧ್ಯ
ಇದಮುಟ್ಟಾಗಿ ಆ ರೀತಿ ನಮ್ಮ ಆ ಸಾನ್ನಿಧ್ಯ ನಮ್ಮೊಂದು ಬರ್ತದನೋ ಅವೇ ಸಾನ್ನಿಧ್ಯ ನನ್ನ ಅತಿಶಯವಾದ ಅಲ್ಪ ವೃದ್ಧಿಯಾದ ಭಕ್ತರಕ್ಕೆ ಪೂರ ಆ ಸ್ವಾಮಿನ ಅನುಗ್ರಹ ಸದಾಕಾಲ ಆ ಪ್ರಕಲ ಅಂಚನೆ ಆ ಬ್ರಹ್ಮಕಲಶೋತ್ಸವ ಮತ್ತು ನಡೆದವರ ಈ ಗ್ರಾಮ ರಾಷ್ಟ್ರ ರಾಜ್ಯವು ಹೆಡ್ಡಾಂಡಿಗೆ ಬಂದ ಪ್ರಕಾರ ಆ ಸಂಕೋಚಿತವಾದ ನನ್ನ ಆ ಶಕ್ತಿಗಳು ಬಾಲಾಲಯ ಹಿಡಿದು ಆ ದೇವಾಲಯ ಗೋಪುರ ಮೂಲಕವಾದ ನಮ್ಮ ಮಾತ ಉದ್ಧಾರ ಮತ್ತು ಕಾಪಾಡಲು ಬರುವುದು ವಿಶೇಷವಾದ ಪ್ರಾರ್ಥನೆ ಅಂತಂದು ಸ್ವಾಮಿ ಸ್ವಾಮಿ ನಾರಾಯಣ ಮಾಡ್ತೇವೆ ನಾರಾಯಣ Thank you.
Thank you.